ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕುರಲ ವಿಶೇಷ ಮಾತುಕತೆ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ವಾರಕ್ಕೊಂದು ಆರೋಗ್ಯ ಸಂಬಂಧಿತ ಮಾಹಿತಿಗಳು, ಹಾಗೆಯೇ ವಿಶ್ವದ ವಿಶೇಷ ದಿನಗಳು, ರಾಷ್ಟ್ರೀಯ ವಿಶೇಷ ದಿನಗಳು ಮತ್ತು ಬೇರೆ ಬೇರೆ ರೀತಿಯ ಸಾಮಾಜಿಕ ಮಾಹಿತಿಗಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ಹಂಚಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಚಿಕನ್ ಫಾಕ್ಸ್ ಅಂದರೆ ಈ ರೋಗದ ಬಗ್ಗೆ ತಿಳುವಳಿಕೆಯನ್ನು ನೀಡಲಿಕ್ಕಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು. ಅವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರೇ, ಈಗ ನಾವು ಹೆಚ್ಚಾಗಿ ಈ ಸೆಕೆಗಾಲದಲ್ಲಿ ಅಂದರೆ ಬಿಸಿ ಸೆಕೆ ಹೆಚ್ಚಾಗಿರುವಂತಹ ಸಂದರ್ಭದಲ್ಲಿ ಚಿಕನ್ ಫಾಕ್ಸ್ ರೋಗದ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇದ್ದೇವೆ. ತುಳುವಿನಲ್ಲಿ ನಾವು ಹೇಳೋದಿದ್ದರೆ ಮೇಯ್ಟ್ ಬೂರ್ನಿ ಅಂತ ಹೇಳ್ತಾರೆ. ಸಾಧಾರಣ ಮಕ್ಕಳಿಗೆ ಹೆಚ್ಚಾಗಿ ಕಂಡುಕೊಳ್ತದೆ, ದೊಡ್ಡವರಿಗೂ ಕೂಡ ಇದು ಅಪರೂಪಕ್ಕೆ ಬರ್ತದೆ ಈ ರೋಗ. ಹಾಗಿದ್ರೆ ಏನಿದೆ ಈ ಚಿಕನ್ ಪಾಕ್ಸ್ ರೋಗ ಅಂತ ಹೇಳಿದರೆ? ಚಿಕನ್ ಪಾಕ್ಸ್ ಅನ್ನುವಂಥದ್ದು ಒಂದು ವೈರಾಣುವಿನಿಂದ ಬರುವಂಥ ಒಂದು ರೋಗ, ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಇದು ಬ್ಯಾಕ್ಟೀರಿಯಾದಿಂದ ಬರುವಂಥದ್ದಲ್ಲ, ವೈರಲ್ ಇನ್ಫೆಕ್ಷನ್ ಆಗುವಂಥದ್ದು. ಸೊ ಇದೊಂದು ವಿಶೇಷವಾದಂಥ ವ್ಯಾರಿಸೆಲ್ಲಾ ಜೋಸ್ಟರ್ ಅಂತ ಒಂದು ವೈರಸ್ಸಿನ ಹೆಸರು, RNA ವೈರಸ್ಸು. ಈ ವೈರಾಣುವಿನ ಸೋಂಕು ತಗಲಿದಾಗ ದೇಹದಲ್ಲಿ ಸಣ್ಣ ಸಣ್ಣ ನೀರು ತುಂಬಿದ ಗುಳ್ಳೆಗಳು ಬರುವಂಥದ್ದು. ಸಾಮಾನ್ಯವಾಗಿ ಸೆಕೆ, ಉಷ್ಣ ಜಾಸ್ತಿ ಇರುವಾಗ, ಹೀಟ್ ಜಾಸ್ತಿ ಆದಾಗ ಇದು ವಿಂಟರ್ನಲ್ಲಿ ಬರೋದಿಲ್ಲ, ಇದು ಮಳೆಗಾಲದಲ್ಲಿ ಬರೋದಿಲ್ಲ, ಸಮ್ಮರ್ನಲ್ಲಿ ಜಾಸ್ತಿ ಬರ್ತದೆ. ಚಿಕನ್ ಪಾಕ್ಸ್ ಅಂತ ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೇವೆ, ಇದಕ್ಕೆ ಬೇರೆ ಬೇರೆ ಹೆಸರುಗಳು ಬೇರೆಯಿಂದ ಕರೀತಾರೆ. ಸಾಮಾನ್ಯ ನಮ್ಮ ಆಡು ಭಾಷೆಯಲ್ಲಿ ಕೋಟ್ಲೆ ಬಂದಿದೆ ಅಂತ ಹೇಳ್ತೇವೆ, ತುಳುವಿನಲ್ಲಿ ಮೈಟ್ ಬೂರ್ಣು ಅಂತೇಳಿ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಳುವಂಥ ಒಂದು ಪ್ರತೀತಿ. ಬೇರೆ ಬೇರೆ ಈಗ ಉತ್ತರ ಕನ್ನಡದಲ್ಲಿ ಅದಕ್ಕೆ ಬೇರೆ ಸಿಡುಬು, ಸೀತಾಳೆ ಸಿಡುಬು ಅಂತ ಹೇಳ್ತಾರೆ, ದೊಡ್ಡ ರೋಗ ಅಂತ ಹೇಳ್ತಾರೆ. ಕುಷ್ಠರೋಗಕ್ಕೂ ದೊಡ್ಡ ರೋಗ ಅಂತ ಹೇಳ್ತಾರೆ, ಇದಕ್ಕೂ ಹೇಳ್ತಾರೆ. ಮತ್ತು ಗನಗಲಿ ಅಂತ ಹೇಳ್ತಾರೆ, ಮತ್ತು ಅಮ್ಮ ರೋಗ ಅಂತಲೂ ಹೇಳ್ತಾರೆ ಉತ್ತರ ಕನ್ನಡ. ಚಿಕ್ಕಮ್ಮ ರೋಗ, ಅಮ್ಮ ರೋಗ ಅಂತ ಬೇರೆ ಬೇರೆ ಹೆಸರುಗಳಿಂದ ಇದನ್ನು ಕರೀತಾರೆ. ಮೈಗೆ ಅಮ್ಮ ಬಂದಿದೆ ಅಂತ ಅಮ್ಮ ರೋಗ ಅಂತ ಹೇಳ್ತಾರೆ. ಇದೆಲ್ಲ ಬೇರೆ ಬೇರೆ, ಇದೊಂದು ಪ್ರಾಂತ್ಯಕ್ಕೆ ಒಂದೊಂದು ರೀತಿಯ ಹೆಸರಿಂದ ಬರುವಂಥದ್ದು. ಒಟ್ಟಿನಲ್ಲಿ ಇದೊಂದು ವೈರಲ್ ಇನ್ಫೆಕ್ಷನ್, ವೈರಾಣುವಿನಿಂದ ಬರುವಂತಹ ರೋಗ. ದೇಹದ ಒಳಗೆ ಈ ವೈರಾಣು ಸೇರಿ ಸುಮಾರು 8ರಿಂದ 10ರಿಂದ 15 ದಿನದವರೆಗೆ ವೈರಾಣು ನಮ್ಮ ದೇಹಕ್ಕೆ ಸೇರಿದ ಬಳಿಕ ಈ ರೋಗದ ಲಕ್ಷಣಗಳು ಕಾಣಿಸುವಂಥದ್ದು. ನಮ್ಮ ವೈರಾಣು ದೇಹಕ್ಕೆ ಸೇರಿದ ಕೂಡಲೇ ಬರೋದಿಲ್ಲ. ವೈರಾಣು ದೇಹಕ್ಕೆ ಸೇರಿ ದೇಹದಲ್ಲಿ ಮಲ್ಟಿಪ್ಲಿಕೇಶನ್ ಆಗಿ ದೇಹದೆಲ್ಲೆಡೆ ಸ್ಪ್ರೆಡ್ ಆದಾಗ ಈ ಚಿಕನ್ ಪಾಕ್ಸ್ ಅಂತ ರೋಗ ಬರುವಂಥದ್ದು. ಎಲ್ಲ ವೈರಲ್ ರೋಗ ಇರುವಂತೆ ಮೊದಲು ಜ್ವರ ಬರುತ್ತದೆ, ಆ ಬಳಿಕ ಈ ಗುಳ್ಳೆಗಳು ಏನು ಬರ್ತದೆ, ಕೆಂಪು ಕೆಂಪು ಗುಳ್ಳೆಗಳು ದೇಹದೆಲ್ಲೆಡೆ ಬರ್ತದೆ. ಇದನ್ನು ಸಾಮಾನ್ಯವಾಗಿ ತಾವು ಹೇಳಿದಾಗೆ ಮಕ್ಕಳಲ್ಲಿ ಬರುವಂಥದ್ದು, ವಯಸ್ಕರಲ್ಲಿ ಬರುವುದು ಬಹಳ ಕಡಿಮೆ. ಯಾಕೆಂದರೆ ನನಗೆ ನೆನಪಿದೆ, ನಾವೆಲ್ಲ ಸಣ್ಣದಿರುವಾಗ ಪ್ರತಿಯೊಂದು ಮಕ್ಕಳಿಗೂ ಸಹ ಇದು ಹೆಚ್ಚಿನ ಇಲ್ಲ, 100ರಲ್ಲಿ 99 ಮಕ್ಕಳಿಗೂ ಈ ರೋಗ ಬರ್ತದೆ. ಈ ರೋಗ ಬಂದರೆ ಒಂದು ವಿಶೇಷ ಅಂದರೆ, ಈ ರೋಗದ ವಿಶೇಷ ಅಂದರೆ ಒಮ್ಮೆ ಬಂದರೆ ಈ ರೋಗ ಪುನಃ ಬರುವುದಿಲ್ಲ. ಈ ವೈರಾಣು ನಮ್ಮ ದೇಹಕ್ಕೆ ಬಂದಾಗ ದೇಹದಲ್ಲಿ ಆ್ಯಂಟಿಬಾಡೀಸ್ಗಳು ನೈಸರ್ಗಿಕವಾಗಿ ಬೆಳೆದು ಬರ್ತದೆ. ಸೊ ಒಮ್ಮೆ ರೋಗ ಬಂದರೆ ಪ್ರತಿಬಂಧಕತ್ವವನ್ನು ನಮ್ಮ ದೇಹ ಬೆಳೆಸಿಕೊಳ್ತದೆ. ಮಗದೊಮ್ಮೆ ಚಿಕನ್ ಪಾಕ್ಸ್ ಒಬ್ಬ ಮಗುವಿಗೆ ಬರುವ ಸಾಧ್ಯತೆಗಳಿದೆ. 15 ವರ್ಷದ ಕೆಳಗಿನ 99% ಮಕ್ಕಳಿಗೂ ಬಂದಿದೆ, ನನಗೂ ಬಂದಿದೆ, ಎಲ್ಲರಿಗೂ ಬರ್ತದೆ. ಆದರೆ ಈಗಿನ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವೆಲ್ಲ ಚಿಕ್ಕದಿರುವಾಗ ಬರುವಾಗ ಮೈ ಮೇಲೆ ಫುಲ್ಲು ಬರ್ತದೆ. ಈ ಎಕ್ಸಾಮ್ ಟೈಮ್ನಲ್ಲೆಲ್ಲ ಬಂದರೆ, ಸಮ್ಮರ್ನಲ್ಲಿ ಮೊದಲೇ ಹೀಟು, ಸೆಕೆ, ಪ್ಲಸ್ ಇದರಲ್ಲಿ ಬಂದಾಗ ತುಂಬ ತುರಿಕೆ ಇರ್ತದೆ, ಭಾಳಷ್ಟು ತೊಂದರೆಗಳಾಗ್ತದೆ ಎಕ್ಸಾಮ್ ಟೈಮಲ್ಲಿ ಬಂದರೆ. ಮತ್ತು ಎಕ್ಸಾಮ್ಗೆ ಹೋಗೋದಂತಹ ಪರಿಸ್ಥಿತಿ ಬರ್ತದೆ, ಮೈಗೆ ಬಟ್ಟೆ ಹಾಕದಂತಹ ಪರಿಸ್ಥಿತಿಯೂ ಬರ್ತದೆ, ಹಂಗೆ ಹಾಕಲಿಕ್ಕೆಲ್ಲ ಆಗೋದಿಲ್ಲ ಅಂತ. ಹೌದು. ಅದಕ್ಕೆ ಈಗ ಏನು ಮಾಡ್ತಾರೆ ಅಂದರೆ, ಇದಕ್ಕೆ ಲಸಿಕೆ ಬಂದಿದೆ, ವ್ಯಾಕ್ಸಿನೇಷನ್ ಬಂದಿದೆ. ವ್ಯಾಕ್ಸಿನೇಷನ್ ಹಾಕಿಸಿದರೆ ಈ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕಾಗತ್ತೆ. ಈಗ ನೈಸರ್ಗಿಕವಾಗಿ ಏನು ಬರ್ತದೆ ಅದು ಬಂದರೆ ಮೈ ಮೇಲೆ ಫುಲ್ ಒಂದು ಗ್ಯಾಪು ಸಹ, 1 ಇಂಚು ಜಾಗ ಸಹ ದೇಹದಲ್ಲಿ ಇರುವುದಿಲ್ಲ, ಅಷ್ಟು ಗುಳ್ಳೆಗಳು ಬರ್ತದೆ. ಸೊ ನೋಡಲಿಕ್ಕೆ ಸಹ ಒಂದು ಅಸಹ್ಯವಾಗಿರ್ತದೆ. ಸೊ ಈಗಿನ ಕಾಲದಲ್ಲಿ ಯಾವ ತಂದೆ ತಾಯಂದಿರು ಸಹ ಮಕ್ಕಳಿಗೆ ಈ ರೀತಿ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅದಕ್ಕೆ ವ್ಯಾಕ್ಸಿನೇಷನ್ ವ್ಯವಸ್ಥೆಯೂ ಇದೆ. ವ್ಯಾಕ್ಸಿನೇಷನ್ ಹಾಕಿಸಿದರೆ, ಒಮ್ಮೆ ವ್ಯಾಕ್ಸಿನೇಷನ್ ಹಾಕಿದರೆ ಮತ್ತೆ ಬರೋದಿಲ್ಲ, ಅವರಿಗೆ ರೋಗನೇ ಬರೋದಿಲ್ಲ. ಸೊ ಸಮ್ಮರ್ನಲ್ಲಿ ಈ ರೋಗ ಜಾಸ್ತಿ ಇರುವ ಕಾರಣ ಈ ರೋಗವನ್ನು ಬರದಂತೆ ಮುಂಜಾಗ್ರತೆ ವಹಿಸಲಿಕ್ಕೆ ಕಷ್ಟ. ಆದರೆ ವ್ಯಾಕ್ಸಿನೇಷನ್ ಹಾಕಿದರೆ ರೋಗ ಬರದ ರೀತಿಯಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಪೂರಕವಾಗಿ ಇಟ್ಟುಕೊಳ್ಳಿಕ್ಕೆ ಸಾಧ್ಯ. ಇದಕ್ಕೆ ಚಿಕನ್ ಪಾಕ್ಸ್ ಅಂತ ಹೆಸರು ಯಾಕೆ ಬಂತು? ನೋಡಿ, ಇದು ಚಿಕ್ ಪೆಕ್ಸ್ ಅಂತೇಳಿ ಈ ರೋಗ ಬಂದಾಗ ಈ ಗುಳ್ಳೆಗಳು ಬರ್ತದಲ್ಲ, ಕೆಂಪು ಕೆಂಪು ಗುಳ್ಳೆಗಳು, ನೀರು ತುಂಬಿದ ಗುಳ್ಳೆಗಳು ದೇಹದಲ್ಲಿ ಬರುವಂಥದ್ದು. ದೇಹದೆಲ್ಲೆಡೆ ಇರ್ತದೆ ಅದು, ಮುಖ, ಬೆನ್ನು, ಹೊಟ್ಟೆ, ಜನನಾಂಗ ಎಲ್ಲ ಕಡೆ ಎಲ್ಲೆಲ್ಲಿ ಚರ್ಮ ಇದೆ ಅಲ್ಲೆಲ್ಲ ಇರ್ತದೆ. ಈ ಗುಳ್ಳೆಗಳು ಏನಾಗ್ತದೆ ಅಂದರೆ ಹೆಕ್ಕಳೆಗಳು ಅಂತ ಹೇಳ್ತೇವೆ ನಾವು. ಗುಳ್ಳೆಗಳು ಇದು 6ರಿಂದ 8 ದಿವಸ ಆದಾಗ ಈ ಗುಳ್ಳೆಗಳು ಒಡೀತದೆ, ತುಂಬ ತುರಿಕೆ ಇರ್ತದೆ. ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂದರೆ, ಮಕ್ಕಳು ಅದನ್ನು ತುರಿಸಲಿಕ್ಕೆ
ನ್ಯಾಚುರಲ್, ಒಂದು ತುರಿಕೆ ಇದ್ದಾಗ ನಾವು ತುರಿಸಬೇಕು ಅನಿಸುತ್ತದೆ, ಆಗ ಹೆಕ್ಕಳೆಗಳು ಒಡೆದು ಹೋಗ್ತದೆ. ನೈಸರ್ಗಿಕ ನ್ಯಾಚುರಲ್ ಆಗಿ ಹೆಕ್ಕಳೆಗಳು ಒಡೆದು ಹೋಗಿ ಅದು ಕ್ರಸ್ಟ್ ಆಗ್ತದೆ, ಅಲ್ಲಿ ಗಟ್ಟಿ ಆಗ್ತದೆ. ಇದು ಏನಾಗ್ತದೆ, ಇದು ನೋಡಲಿಕ್ಕೆ ಯಾವ ರೀತಿ ಇರ್ತದೆ, ಈ ಕೋಳಿಗಳು ಆಹಾರ ತಿನ್ನೋದನ್ನು ತಾವು ನೋಡಿದರೆ ಅದು ಆಹಾರವನ್ನು ಕೊಕ್ಕಿನಲ್ಲಿ ಚುಚ್ಚಿ ತಿನ್ನುವಂಥದ್ದು. ಆ ಕೊಕ್ಕಿನಲ್ಲಿ ಆಹಾರವನ್ನು ಚುಚ್ಚಿದಾಗ ಯಾವ ರೀತಿ ಒಂದು ರೀತಿಯ ಆಕೃತಿ ಬರ್ತದೆ ನೋಡಿ, ಗುಳಿ ಬಿದ್ದಾಗೆ ಇರ್ತದೆ. ಅದೇ ರೀತಿಯ ಒಂದು ಚಿತ್ರಣ ನಮ್ಮ ದೇಹದಲ್ಲಿ ಇರ್ತದೆ. ಒಂದು ಗುಳ್ಳೆ ಬರುವಂಥದ್ದು, ಗುಳ್ಳೆ ಹೆಕ್ಕಳೆಗಳು ಒಡೆದು ಹೋಗಿ ಈ ಕೋಳಿ ಆಹಾರವನ್ನು ಹೇಗೆ ಕೊಕ್ಕಿನಿಂದ ಹೊಟ್ಟೆ ಮಾಡಿ ಯಾವ ರೀತಿಯ ಆಕೃತಿ ಬರ್ತದೆ, ಅದೇ ರೀತಿಯ ಚಿಹ್ನೆ ಈ ಚಿಕನ್ ಪಾಕ್ಸ್ ಬಂದು 5-6 ದಿವಸ 8 ದಿವಸ ಆದಾಗ ಬರ್ತದೆ. ಈ ಕಾರಣದಿಂದ ಚಿಕನ್ ಪಾಕ್ಸ್ ಮತ್ತು ಈ ಕೋಳಿಗೂ ಈ ರೋಗಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಇದು ವ್ಯಾರಿಸೆಲ್ಲಾ ಜೋಸ್ಟರ್ ಅಂತ ವೈರಸ್ನಿಂದ ಬರುವಂಥದ್ದು. ಈ ಚಿಕನ್ ಪೆಕ್ಸ್ ಅಂತೇಳಿ, ಚಿಕನ್ ಪೆಕ್ಸ್ ಅಂತ ನಾವು ಅದನ್ನು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ. ಈ ಕೊಕ್ಕಿನಿಂದ ಒಕ್ಕಿ ಬರುವಂಥ ಒಂದು ಆಕೃತಿಯನ್ನು ಚಿಕನ್ ಪೆಕ್ಸ್. ಆ ಕಾರಣದಿಂದ ಆಡು ಭಾಷೆಯಲ್ಲಿ ಚಿಕನ್ ಪಾಕ್ಸ್ ಅಂತ ಬಂದಿರುವ ಸಾಧ್ಯತೆಯೂ ಇದೆ. ಇನ್ನೊಂದು ವಿಚಾರನಿದೆ. ಈ ಕಡಲೆಕಾಯಿ ಬೀಜ, ಚಿಕ್ಕ ಕಡಲೆಕಾಯಿ ಬೀಜ, ಚಿಕ್ ಪೀಸ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷ್ನಲ್ಲಿ. ಚಿಕ್ ಪೀಸ್ ಅಂದರೆ ಬಟಾಣಿ ಕಾಳು, ಚಿಕ್ಕದು. ಈ ಗುಳ್ಳೆಗಳು ಚಿಕ್ಕ 3-5 ಮಿಲಿಮೀಟರ್ನಷ್ಟು ಬಟಾಣಿ ಕಾಳುಗಳು, ಗುಳ್ಳೆಗಳು ಬಟಾಣಿ ಕಾಳಿನ ಗಾತ್ರದಲ್ಲಿ ಇರ್ತದೆ. ಆ ಕಾರಣದಿಂದಲೂ ಚಿಕ್ ಪೀಸನ್ನು ಚಿಕನ್ ಪಾಕ್ಸ್ ಅಂತ ಮಾಡಿರ್ಬೋದು, ಅಥವಾ ಚಿಕನ್ ಪೆಕ್ಸನ್ನು ಚಿಕನ್ ಪಾಕ್ಸ್ ಅಂತ ಮಾಡಿರ್ಬೋದು. ಒಟ್ಟಿನಲ್ಲಿ ಆ ಹೆಸರು ಇದರ ಜೊತೆ ತಳಕೆ ಹಾಕಿಕೊಂಡಿದೆ. ಬಟ್ ಇದಕ್ಕೂ ಕೋಳಿಗೂ ಚಿಕನ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೋಳಿಗೂ ಈ ರೋಗ ಬರೋದಿಲ್ಲ. ಇದು ಮನುಷ್ಯರಿಗೆ ಬರುವಂತಹ ಒಂದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಬರುವಂತಹ ರೋಗವಾಗಿದೆ. ಸಾಮಾನ್ಯವಾಗಿ ಹಳ್ಳಿ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶ ಮತ್ತು ಪೇಟೆಯಲ್ಲಿ ಕೂಡ ನಾವು ಚಿಕ್ಕವರಿರುವಾಗ ಈ ರೋಗದ ಹೆಸರು ಹೇಳಲಿಕ್ಕೆ ಹೆದರ್ತಾರೆ. ಮೇಟು ಬುರ್ದಿನಿ ಅಂತ ಮಾತ್ರ ಹೇಳೋದು ಅವರು. ಹೌದು, ಇದು ಏನಾಗ್ತದೆ ಅಂತ ಹೇಳಿದರೆ, ಈ ರೋಗದ ತೀವ್ರತೆ ಆಗಿರ್ತದೆ. ಅಷ್ಟೊಂದು ಮೈ ಮೇಲೆ ಬಿದ್ದಾಗ ನೋಡಲಿಕ್ಕೆ ಒಂದು ರೀತಿಯ ವಿಚಿತ್ರವಾಗಿ, ವಿಕಾರವಾಗಿ ಕಾಣ್ತದೆ ದೇಹದೆಲ್ಲೆಡೆ. ನನಗೂ ಬಂದಿದೆ. ನಾನು 4ನೇ ಕ್ಲಾಸಲ್ಲಿರುವಾಗ ದೇಹದ ಕಂಪ್ಲೀಟ್ 1 ಇಂಚು ಜಾಗನೂ ಕಾಣೋದಿಲ್ಲ, ಅಷ್ಟು ತೀವ್ರವಾಗಿ ಬಂದಿತ್ತು. ಆಗೆಲ್ಲ ಔಷಧಿಗಳ ವ್ಯವಸ್ಥೆನೂ ಇರಲಿಲ್ಲ ನೋಡಿ. ನಾವು ಹಳ್ಳಿನಲ್ಲಿರುವಾಗ ಯಾವುದೋ ಒಂದು ಮರದ ಗಿಡದ ಲೇಪನವನ್ನು ಹಾಕಿ ಮೈ ಮೇಲೆಲ್ಲ ಹಚ್ಚಿ ಬಟ್ಟೆ ಇಲ್ಲದೆ ಹೊರಗಟ್ಟಲೆ ನಾವು ಇರಬೇಕಾಗಿತ್ತು. ದೇವರ ಪ್ರಸಾದ, ದೇವರಿಗೆ ಹರಕೆ. ಹೌದು, ಈಗ ನಂಬಿಕೆ ಅನ್ನೋದ್ರ ಬಗ್ಗೆ ನಾವು ಎರಡು ಮಾತಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಲ್ಲ ರೋಗಗಳಿಗೂ ಸಹ ಎಲ್ಲ ರೋಗವನ್ನು ಮದ್ದಿನಿಂದ ಗುಣಪಡಿಸಲಿಕ್ಕೆ ವೈದ್ಯನಾಗಿ ನಾನು ಹೇಳ್ತೇನೆ, ನಂಬಿಕೆ ಇಲ್ಲದಿದ್ದರೆ ಎಂತಹ ಔಷಧಿಯೂ ವಿಷ ಆಗ್ಬೋದು. ಅದೇ ರೀತಿ ನಂಬಿಕೆ ಇದ್ದರೆ ಕೆಲವೊಮ್ಮೆ ವಿಷವೂ ಔಷಧಿ ಆಗ್ತದೆ. ಸೊ ನಂಬಿಕೆ ನಮ್ಮ ಭಾರತೀಯ ವೈದ್ಯಕೀಯ ಪದ್ಧತಿನಲ್ಲಿ 30% ಪ್ಲಾಸೆಬೋ ಅಂತ ನಾವು ಹೇಳ್ತೇವೆ. ಅದರ ಬಗ್ಗೆ ನಾವು ಮಾತಾಡಬಾರ್ದು. ರೋಗದ ವೈದ್ಯರ ಕೈಗುಣ ಅಂತ ಇದೆ. ರೋಗಿಯಂಗೆ ವೈದ್ಯರ ಮೇಲೆ ವಿಶ್ವಾಸ ಇದ್ದರೆ ಎಂಥ ರೋಗವೂ ಕಡಿಮೆ ಆಗ್ತದೆ. ಸೊ ನಾನು ಯಾವುದೇ ಬೇರೆ ವೈದ್ಯ ಪದ್ಧತಿ ಬಗ್ಗೆನೂ ಮಾತಾಡೋದಿಲ್ಲ. ಆದರೆ ಒಂದು ನಂಬಿಕೆ ಅನ್ನೋದು ಇದ್ದರೆ ಎಲ್ಲ ರೋಗಗಳನ್ನು ಸಹ ಗುಣಪಡಿಸಲಿಕ್ಕೆ ಆಗ್ತದೆ. ಇಲ್ಲಿ ಸಹ ಅಷ್ಟೇ, ನಾವು ವೈದ್ಯರ ಮೇಲೆ ನಂಬಿಕೆಯಿಂದ ಅವ್ರು ಏನು ಹೇಳ್ತಾರೆ ಅದನ್ನು ನಾವು ಮಾಡಿ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ಅಂತ. ಈ ರೋಗ ಬರಬೇಕಿದ್ರೆ ಇದರ ಒಂದು ಲಕ್ಷಣಗಳು ಅಂತ ಇರ್ತದೆ. ಏನು ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ? ಸಾಮಾನ್ಯವಾಗಿ ನೋಡಿ, ವೈರಲ್ ಫೀವರ್ ಅಂದರೆ, ವೈರಲ್ ಇನ್ಫೆಕ್ಷನ್ ಅಂದರೆ ನಮಗೆಲ್ಲ ಗೊತ್ತಿದೆ. ಇದು ಕಾಮನ್ ಕೋಲ್ಡ್ ಇರ್ಬೋದು ಅಥವಾ ಇನ್ಯಾವುದೇ ರೋಗ ಈಗ ಎಲ್ಲ ಬರ್ತಾ ಇದೆಯಲ್ಲ, ಕಾಗೆ ಜ್ವರ, ಹಂದಿ ಜ್ವರ, ಕೋಳಿ ಜ್ವರ ಅಂತ 10 ಹಲವು ಬಾವಲಿ ಜ್ವರ, ಎಷ್ಟೊಂದು ಜ್ವರಗಳು ಬಂದಿದೆ. ಎಲ್ಲವೂ ವೈರಾಣು. ಈಗ ಹೊಸದಾಗಿ ಬಂದದ್ದು ಕಾಗೆ ಜ್ವರ ಅಂತೇಳಿ, ಇದು ವೆಸ್ಟ್ ನೈಲ್ ಫೀವರ್ ಅಂತೇಳಿ ನಾವು ಕೇರಳದಲ್ಲಿ ಮೊನ್ನೆ ಒಂದು ಡೆತ್ ಆಯಿತು ನೋಡಿ. ಇದು ವೈರಾಣುವಿಂದ ಬರುವಂಥ ಜ್ವರಗಳು. ಡೆಂಗು, ಚಿಕನ್ ಗುನ್ಯಾ ಇದೆಲ್ಲ ವೈರಾಣು ಜ್ವರಗಳೇ. ಸೊ ಬ್ಯಾಕ್ಟೀರಿಯಾದಿಂದ ಬರುವಂಥ ಜ್ವರಗಳಲ್ಲ. ಎಲ್ಲ ಜ್ವರಗಳಲ್ಲೂ ವೈರಾಣು ಸೋಂಕಿನಿಂದ ಇರುವಂಥದ್ದು ಪ್ರಾಥಮಿಕವಾಗಿ ಜ್ವರ ಬರುವಂಥದ್ದು. ಈ ವ್ಯಾರಿಸೆಲ್ಲಾ ಜೋಸ್ಟರ್ ನಮ್ಮ ದೇಹಕ್ಕೆ ಸೇರಿ 10-12 ದಿವಸ ಆದ ನಂತರ ಪ್ರಾಥಮಿಕವಾಗಿ ಮಗುವಿಗೆ ಜ್ವರ ಬರ್ತದೆ. ಜ್ವರ ಬಂದಾಗ ವಿಪರೀತವಾದ ಮೈಕೈ ನೋವು ಇರ್ತದೆ, ಸುಸ್ತು ಇರ್ತದೆ, ಡಿಹೈಡ್ರೇಷನ್ ಆಗ್ತದೆ, ಪದೇ ವೀಕ್ನೆಸ್ ಇರ್ತದೆ, ನೀರು ಕುಡಿಬೇಕು ಅಂತ ಅನಿಸುತ್ತೆ, ಸಿಕ್ಕಾಬಟ್ಟೆ ಜ್ವರ ಇರ್ತದೆ. ಇದು ಪ್ರಾಥಮಿಕವಾದಂಥ ಸಿಂಪ್ಟಮ್ಸು. ಸೊ ಈ ರೀತಿ ಬಂದಾಗ ಅವನಿಗೆ ವೈರಲ್ ಫೀವರ್ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಇದು ಬಂದ ನಂತರ ಈ ಗುಳ್ಳೆಗಳು ಸಾಧಾರಣ ಈ ಜ್ವರ ಬಂದು 4-5 ದಿವಸಗಳ ನಂತರ ದೇಹದೆಲ್ಲೆಡೆ, ಹೊಟ್ಟೆ, ಎದೆ, ಬೆನ್ನು ಎಲ್ಲ ಕಡೆ ಈ ಚಿಕ್ಕ ಚಿಕ್ಕ ಗುಳ್ಳೆಗಳು ಬರಲಿಕ್ಕೆ ಶುರುವಾಗ್ತದೆ. ಈ ಗುಳ್ಳೆಗಳು ಬಂದು ಅದರಲ್ಲಿ ನೀರು ತುಂಬಿಕೊಳ್ಳುವಂಥದ್ದು. ಒಂದು ಬಹಳಷ್ಟು ತುರಿಕೆ ಇರ್ತದೆ. ತುರಿಕೆ ನಾವು ಅದನ್ನು ತುರಿಸಬೇಕು ಅಂತ ಒಂದು ಇದಾಗ್ತದೆ. ತುರಿಸಬಾರ್ದು. ನಾವು ಏನು ಮಾಡ್ತೇವೆ ಅಂದರೆ, ತಾಯಂದ್ರಿಗೆ ಹೇಳ್ತೇವೆ, ಮಕ್ಕಳ ಉಗುರನ್ನು ಚೆನ್ನಾಗಿ ಕಟ್ ಮಾಡಿ, ಇಲ್ಲಿ ಉಗುರು ಉದ್ದ ಇದ್ದರೆ ಅದು ಕೆರೆಯುವಾಗ ಅದು ಹೊಟ್ಟೆ ಆಗ್ತದೆ ಒಂದು, ಮತ್ತು ಇದರಲ್ಲಿ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಉಗುರುಗಳ ನಡುವೆ ಮಲಿನಗೊಂಡ ವಸ್ತುಗಳೆಲ್ಲ ಇರ್ತದೆ. ಅದರಿಂದ ಈ ಸೆಕೆಂಡರಿ ಇನ್ಫೆಕ್ಷನ್ ಆದರೆ, ಸಾಮಾನ್ಯವಾಗಿ ವೈರಲ್ ಇನ್ಫೆಕ್ಷನ್ಗಳಿಗೆ ನಾವು ಆ್ಯಂಟಿಬಯೋಟಿಕ್ ಕೊಡೋದಿಲ್ಲ, ಅಗತ್ಯ ಇಲ್ಲ.
ಈ ಸ್ಕ್ರ್ಯಾಚ್ ಮಾಡಿದಾಗ ಉಗುರಿನಿಂದ ಸೋಂಕಾಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಕೈಯ ಉಗುರು ತಾಗಿದರೆ ಅದು ನಂಜಿ ಅಂತ ಹೇಳ್ತಾರೆ ಸಾಧಾರಣವಾಗಿ. ನಂಜು ಯಾಕೆ ಅಂತ ಹೇಳಿದರೆ ಅದರ ಒಳಗಡೆ ಇರುವಂಥ ಮಲಿನ ಪದಾರ್ಥಗಳಲ್ಲಿ ಸೇರಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಈ ಕಾರಣದಿಂದ ಸೆಕೆಂಡ್ರಿ ಇನ್ಫೆಕ್ಷನ್ ಆಗಬಾರ್ದು ಅಂತ ಉದ್ದೇಶದಿಂದ ನಾವು ಈ ತುರಿಸಬಾರ್ದು ಅಂತ ಹೇಳ್ತೇವೆ. ಸೊ ಈ ತುರಿಕೆಗಳನ್ನು ನಾವು ಕಡಿಮೆ ಮಾಡಲಿಕ್ಕೆ ನಾವು ಉಗುರನ್ನು ಕಟ್ ಮಾಡುವಂಥದ್ದು, ಮತ್ತು ನಾವು ಕೆಲಮೈನ್ ಲೋಷನ್ ಅಂತ ಇದೆ. ಕೆಲಮೈನ್ ಲೋಷನ್ ಅಂದರೆ ಒಂದು ದ್ರಾವಣ, ಅದು ದೇಹಕ್ಕೆ ಹಚ್ಚುವಂಥದ್ದು. ಅದು ಹಚ್ಚಿದರೆ ತುರಿಕೆ ಕಡಿಮೆ ಆಗ್ತದೆ. ಕೈಗೆ ಬಟ್ಟೆ ಕಟ್ತಾರೆ ಮನೆಯಲ್ಲೆಲ್ಲ, ಕೈ ಗ್ಲೌಸ್ ಹಾಕುವಂಥದ್ದು, ಕೈಗೆ ಬಟ್ಟೆ ಕಟ್ಟುವಂಥದ್ದು, ಮತ್ತು ಅದು ತುರಿಸಬಾರ್ದು ಅಂತ ಒಂದು ಇದು ಕಾಮನ್ ಸೆನ್ಸ್ ಯೂಸ್ ಮಾಡಿ ಮುಂಜಾಗ್ರತೆಗೆ ಬೇಕು. ಯಾಕೆಂದರೆ ತುರಿಸಿದರೆ ಸೆಕೆಂಡ್ರಿ ಇನ್ಫೆಕ್ಷನ್ ಆಗ್ತದೆ ಮತ್ತು ಪುನಃ ಜೋರಾಗ್ತದೆ, ಮತ್ತು ರೋಗದ ತೀವ್ರತೆ ಇದು ಏನಾಗ್ತದೆ, ಒಮ್ಮೆ ಇನ್ಫೆಕ್ಷನ್ ಆದರೆ ಅಲ್ಲಿ ಕಲೆ ಆಗುವ ಸಾಧ್ಯತೆ ಜಾಸ್ತಿ. ಈಗ ಮುಖದ ಮೇಲೆ ಒಂದು ಕೋಟ್ಲೆ ಬಂದು ಈ ಗುಳ್ಳೆಗಳು ಬಂದು ಅದು ಒಡೆದು ಹೋಗಿ ಇನ್ಫೆಕ್ಷನ್ ಆದರೆ ಕಲೆ ಆಗೋ ಸಾಧ್ಯತೆ ಇದೆ. ಅದು ನೋಡಲಿಕ್ಕೆ ಸಹ ಅಸಹ್ಯವಾಗ್ತದೆ. ಇಲ್ಲ ಅಂತೇಳಿ ಆದರೆ ಸಾಮಾನ್ಯವಾಗಿ ಈ ಗುಳ್ಳೆಗಳು ಒಡೆದು ಕ್ರಸ್ಟೇಷನ್ ಆಗಿ ತನ್ನಿಂತಾನೇ ಅದು ಪಕ್ಕಳೆಗಳು ಬಿದ್ದು ಹೋದರೆ ಸಾಮಾನ್ಯವಾಗಿ ಕಲೆ ಆಗೋದಿಲ್ಲ. ಮುಖದ ಮೇಲೆ ಕಲೆ ಇಡಲಿಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಸೊ ಈ ಕಲೆ ಆಗಬಾರ್ದು ಅಂದರೆ ನಾವು ಇನ್ಫೆಕ್ಷನ್ ಆಗೋದಾಗೆ ನೋಡ್ಕೊಳ್ಬೇಕಾಗತ್ತೆ. ಈ ಕಾರಣದಿಂದಲೇ ನಾವು ಗ್ಲೌಸ್ ಹಾಕುವಂಥದ್ದು, ಉಗುರು ಕಟ್ ಮಾಡುವಂಥದ್ದು, ಕೆಲಮೈನ್ ಲೋಷನ್ ಹಾಕುವಂಥದ್ದು ಈ ರೀತಿ, ಮತ್ತು ಆದಷ್ಟು ರೆಸ್ಟ್ ಕೊಟ್ಟು ಈ ಜ್ವರಕ್ಕೆ ಡಿಹೈಡ್ರೇಷನ್ ಆಗದಂತೆ ಅವರಿಗೆ ಕಂಪ್ಲೀಟ್ ರೆಸ್ಟ್ ಕೊಟ್ಟು ಈ ರೀತಿ ನಾವು ಮಾಡಿದರೆ ರೋಗವನ್ನು ಖಂಡಿತವಾಗಿ. ಮತ್ತು ಬಿಸಿಲಿಗೆ ಆಡು ಭಾಷೆಯಲ್ಲಿ ನಾವು ಹೇಳ್ತೇವೆ ದೊಂಬು ಪೋಡ್ಚಿ ಅಂತೇಳಿ. ಈ ಮಕ್ಕಳನ್ನು ನಾವು ಸಾಮಾನ್ಯವಾಗಿ ಮನೆ ಒಳಗಡೆ ಇರಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಸನ್ಲೈಟಿಗೆ ಹೋಗಬಾರ್ದು ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ ಮೊದಲೇ ತುರಿಕೆ ಇರ್ತದೆ, ಮೈಯಲ್ಲೆಲ್ಲ ಉರಿತಾ ಇರ್ತದೆ, ಅವರು ಬಿಸಿಲಿಗೆ ಹೋದರೆ ಬೆವರಿ ಮತ್ತಷ್ಟು ಜಾಸ್ತಿ ಆಗ್ತದೆ. ಈ ಕಾರಣದಲ್ಲೇ ವೈದ್ಯರು ಹೇಳ್ತೇವೆ ದಯವಿಟ್ಟು ಬಿಸಿಲಿಗೆ ಹೋಗಬೇಡಿ ಅಂತೇಳಿ. ಸೊ ಇದೆಲ್ಲ ಯಾವ ವೈರಲ್ ರೋಗದಲ್ಲಿ ಬರುವಂಥ ಎಲ್ಲ ಲಕ್ಷಣಗಳು ಇದರಲ್ಲಿ ಬರ್ತದೆ. ಪ್ಲಸ್ ಈ ರೀತಿಯ ನಾವು ಗುಳ್ಳೆಗಳಿಂದ ನಾವು ಅದನ್ನು ಐಡೆಂಟಿಫೈ ಇದು ಬಹಳ ಸುಲಭವಾಗಿ ಗುರುತಿಸಬಹುದಾದಂತಹ, ಸುಲಭವಾಗಿ ಚಿಕಿತ್ಸೆ ನೀಡಬಹುದಾದಂಥ ಒಂದು ವೈರಲ್ ರೋಗ. ಮತ್ತು ದೈವ ಭೂತ ಪ್ರೇತ ಯಾವುದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಯಾವ್ದಾದ್ರು ಹಳ್ಳಿಗಳಲ್ಲಿ ಇದೆ ಯಾವುದಾದೋ ದೈವದಿಂದ ಆತಂಡು ಅಂತ ಹೇಳಿ ದೈವ ಮುನಿಸಿಕೊಂಡಿದೆ ಕರೋಡು ಭೂತಗಳು ಅಂತ ಹೇಳ್ತಾರೆ. ಅಲ್ಲ, ಅದು ನಂಬಿಕೆ, ಅದು ನಾನು ಮಾಡಬಾರ್ದು ಅಂತ ಹೇಳ. ಅದರ ಜೊತೆಗೆ ಏನು ನಾವು ಕಾಮನ್ ಸೆನ್ಸ್ ನಾವು ವೈದ್ಯರು ಏನು ಹೇಳ್ತೇವೆ ಅದನ್ನು ಮಾಡಿಕೊಳ್ಳಿ. ಆದರೆ ಅದನ್ನೇ ಬರೀ ಭೂತಕ್ಕೆ ಬೊಂಡ ಕೊಟ್ಟು ನಾವು ಇದನ್ನು ಗೂಢ ಮಾಡ್ತೇವೆ ಅಂತ ಹೇಳೋದು ಬೇಡ. ಇಂಥ ಚಿಕಿತ್ಸೆಗಳನ್ನು ಮಾಡಿ ನಂಬಿಕೆ ರೀತಿಯಲ್ಲೇ ಇರಲಿ, ಅದನ್ನು ನಮ್ಮ ವೈದ್ಯ ಪದ್ಧತಿ ಜೊತೆ ಸೇರಿಸೋದು ಬೇಡ. ಒಟ್ಟಿನಲ್ಲಿ ರೋಗಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಚಿಕಿತ್ಸೆ ಮಾಡಬೇಕಾಗುತ್ತೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ್ನ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಈ ವಾರ ಚಿಕನ್ ಪಾಕ್ಸ್ ರೋಗ, ಈ ರೋಗ ಹೇಗೆ ಬರ್ತದೆ, ಚಿಕನ್ ಪಾಕ್ಸ್ ಅಂತ ಹೆಸರು ಹೇಗೆ ಬಂತು, ಇದರ ಮಾಹಿತಿ ಲಕ್ಷಣಗಳ ಬಗ್ಗೆ ವಿವರವನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಡಾಕ್ಟರ್, ಈಗ ಈ ರೋಗದ ಲಕ್ಷಣಗಳನ್ನು ಹೇಳಿದ್ರಿ ನೀವು. ಈ ರೋಗ ಬಂದರೆ ಪತ್ತೆ ಹಚ್ಚುವುದು ಹೇಗೆ? ನೋಡಿ, ಸಾಮಾನ್ಯವಾಗಿ ಈ ರೋಗ ಬಹಳ ಸುಲಭವಾಗಿ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಒಂದು ಈ ವೈರಲ್ ಇನ್ಫೆಕ್ಷನ್ ಸಿಂಪ್ಟಮ್ಸ್ ಅಂತ ಇದೆ. ಜ್ವರ ಬರುವಂಥದ್ದು, ಒಂದು ವೀಕ್ನೆಸ್ಸು, ಡಿಹೈಡ್ರೇಷನ್ ಆಗುವಂಥದ್ದು ಅದೆಲ್ಲ ಇರ್ತದೆ. ಮೈಕೈ ನೋವು, ಸುಸ್ತು, ಬಾಯಾರಿಕೆ ಆಗುವಂಥದ್ದೆಲ್ಲ. ಅದು ಕಳೆದ ನಂತರ ಗುಳ್ಳೆಗಳು ಬರುವಂಥದ್ದು. ಈ ಗುಳ್ಳೆಗಳು ಬಂದು ಈ ಪಕ್ಕಳೆಗಳು ಬಿದ್ದು ಹೋಗುವಂಥದ್ದು ಸಾಮಾನ್ಯವಾಗಿ 2 ವಾರ 20 ದಿವಸ 3 ವಾರ ಆಗುವಾಗ ಇದೆಲ್ಲ ಗುಳ್ಳೆಗಳು ಒಡೆದು ಕ್ರಸ್ಟೇಷನ್ ಆಗಿ ಪಕ್ಕಳೆಗಳು ಉದುರು ಹೋಗಿ ಸಹಜ ಸ್ಥಿತಿಗೆ ಬರ್ತದೆ. ರೋಗಿಯ ಚರಿತ್ರೆ, ಹಿಸ್ಟ್ರಿ, ರೋಗಿಯ ಸಿಂಪ್ಟಮ್ಸನ್ನು ನೋಡಿ ನಾವು ಇಂಥ ರೋಗ ಬಂದಿದೆ ಅಂತ ನಾವು ಕ್ಲಿನಿಕಲಿ ಅಸೆಸ್ ಮಾಡುವಂಥದ್ದು. ಅದರ ಜೊತೆಗೆ ಕೆಲವೊಂದು ಟೆಸ್ಟ್ಗಳನ್ನು ನಾವು ಮಾಡ್ತೇವೆ. ವೈರಲ್ ಇನ್ಫೆಕ್ಷನ್ ಬಂದಾಗ ಸಾಮಾನ್ಯವಾಗಿ ಈ ರೋಗಕ್ಕೆ ಒಂದು ವಿಶೇಷವಾದಂಥ ಒಂದು ಪರೀಕ್ಷೆ ಮಾಡ್ತೇವೆ, ಝ್ಯಾಂಕ್ ಸ್ಮಿಯರ್ ಅಂತ ಹೇಳ್ತೇವೆ. ಈ ದ್ರವ ಇರ್ತದಲ್ಲ, ಆ ಗುಳ್ಳೆಗಳಿಂದ ಒಡೆದಂತಹ ದ್ರವವನ್ನು ನಾವು ತೆಗೆದು ಮೈಕ್ರೋಸ್ಕೋಪಿನ ಅಡಿಯಲ್ಲಿ ನೋಡಿ ಝ್ಯಾಂಕ್ ಸ್ಮಿಯರ್ ಅಂತ ಮಾಡ್ತೇವೆ. ಅದರಲ್ಲಿ ಒಂದು ರೀತಿಯ ವಿಶೇಷವಾದ ಸೆಲ್ಗಳನ್ನು ನಮಗೆ ಕಂಡು ಬರ್ತದೆ. ಅದು ನೋಡಿ ನಾವು ಅದನ್ನು ಕನ್ಫರ್ಮ್ ಮಾಡ್ಬೋದು, ಇದು ಚಿಕನ್ ಪಾಕ್ಸ್ ಅಂಥೇಳಿ ನಾವು ಕನ್ಫರ್ಮ್ ಮಾಡುವಂಥದ್ದು. ಅದರ ಜೊತೆಗೆ PCR ಅಂತ ಇದೆ, ಪಾಲಿಮರೈಸ್ಡ್ ಚೈನ್ ರಿಯಾಕ್ಷನ್ ಟೆಸ್ಟ್ ಅಂತ ಇದೆ, ಫ್ಲೋರಸೆಂಟ್ ಟೆಸ್ಟ್ ಅಂತ ಇದೆ. ಇದೆಲ್ಲ ಲ್ಯಾಬ್ಗಳಲ್ಲೂ ಇದರ ಪತ್ತೆ ಹಚ್ಚುವ ವ್ಯವಸ್ಥೆ ಇದೆ. ಆ್ಯಂಟಿಬಾಡೀಸ್ ಅಂತ ಹೇಳ್ತೇವೆ, ಪ್ರತಿಬಂಧಕಗಳು. ಯಾವುದೇ ವೈರಲ್ ಇನ್ಫೆಕ್ಷನ್ ಆದಾಗ ನಮಗೆ ದೇಹದಲ್ಲಿ ಆ ವೈರಾಣುವಿಗೆ ವಿರುದ್ಧವಾದಂಥ ಆ್ಯಂಟಿಬಾಡಿಗಳು ರಕ್ಷಣೆ ಸಿಗಲಿಕ್ಕೆ ದೇಹ ಆ್ಯಂಟಿಬಾಡಿ ಅನ್ನೋ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುವಂಥದ್ದು. ಇದನ್ನು IgA, IgG, IgM ಅಂತ ಬೇರೆ ಬೇರೆ ಹೆಸರುಗಳಿಂದ ನಾವು ಕರೀತೇವೆ. ಈ ವ್ಯಾರಿಸೆಲ್ಲಾ ಜೋಸ್ಟರ್ ವೈರಸ್ಸಿಗೆ ಪ್ರತಿಬಂಧಕವಾದಂಥ IgM ಮತ್ತು IgG ಅಂತ ಹೇಳುವ ಪ್ರತಿಬಂಧಕಗಳು, ಆ್ಯಂಟಿಬಾಡಿಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗ್ತದೆ. ಅದನ್ನು ನಾವು PCR ಪರೀಕ್ಷೆ ಮುಖಾಂತರ, ಫ್ಲೋರಸೆಂಟ್ ಪರೀಕ್ಷೆ ಮುಖಾಂತರ ಪತ್ತೆ ಹಚ್ಚಲಿಕ್ಕೆ ಆಗ್ತದೆ. ಅದು ಕಂಡು ಬಂದರೆ ಖಂಡಿತವಾಗಿ ಇದೇ ರೋಗ ಅಂತೇಳಿ ನಾವು ಕನ್ಫರ್ಮ್ ಮಾಡುವಂಥದ್ದು. ಸೊ ಈಗ ಸಾಮಾನ್ಯವಾಗಿ ಹೆಚ್ಚಾಗಿ ಕ್ಲಿನಿಕಲಿ ನಾವು ಡಯಾಗ್ನೋಸ್ ಮಾಡ್ತೇವೆ. ನಾವು ಅದನ್ನು ಪೂರಕವಾಗಿ ಅದುವೇ ಅಂತೇಳಿ ನಾವು ಗುರ್ತು ಹಿಡಿಬೇಕಾದ್ರೆ ಈ ಟೆಸ್ಟ್ಗಳನ್ನು ಮಾಡಿ ಈ ರೋಗವನ್ನು ಪತ್ತೆ ಹಚ್ಚುವಂಥದ್ದು.
ಈಗ ಈ ರೋಗ ಪತ್ತೆ ಹಚ್ಚಿದ ನಂತರ ಚಿಕಿತ್ಸಾ ವಿಧಾನ ಹೇಗೆ ಇದಕ್ಕೆ? ಚಿಕಿತ್ಸೆ ಬಹಳ ಸುಲಭ, ಇದೇನು ದೊಡ್ಡ ವಿಶೇಷವಾದಂಥ ಬ್ರಹ್ಮಾಸ್ತ್ರ ಏನು ಬೇಕು ಅಂತಿಲ್ಲ. ನಂಬರ್ 1 ಕಂಪ್ಲೀಟ್ ಬೆಡ್ ರೆಸ್ಟ್, ಸಾಕಷ್ಟು ದ್ರವಾಹಾರ, ಡಿಹೈಡ್ರೇಟ್ ಆಗದಾಗೆ. ಯಾಕೆಂದರೆ ದೇಹದಲ್ಲಿ ಗುಳ್ಳೆಗಳು ಬಂದು ಈ ಲಿಕ್ವಿಡ್ ಲಾಸ್ ಆಗ್ತದೆ. ವೈರಲ್ ಫೀವರ್ ಬಂದಾಗ, ಜ್ವರ ಬಂದಾಗ ನಮಗೆ ಎಲ್ಲರಿಗೂ ಗೊತ್ತು, ನಾವು ಜ್ವರ ಜಾಸ್ತಿ ಆದಾಗ ನಾವು ಹಣೆಪಟ್ಟಿ ಹಾಕ್ತೇವೆ ಜ್ವರವನ್ನು ಕಂಟ್ರೋಲ್ ಮಾಡಲಿಕ್ಕೆ. ಸಾಕಷ್ಟು ದ್ರವಾಹಾರ, ಲಿಕ್ವಿಡ್ ಇರ್ಬೋದು, ಜ್ಯೂಸ್ಗಳು, ನ್ಯಾಚುರಲ್ ಜ್ಯೂಸ್ಗಳು, ಕಬ್ಬಿನ ಹಾಲು, ಎಳನೀರು, ಇಂಥದ್ದೆಲ್ಲ ರೀಹೈಡ್ರೇಟ್ ಮಾಡುವಂಥದ್ದು. ಬಾಡಿಗೆ ಡಿಹೈಡ್ರೇಟ್ ಆದ ಕೂಡಲೇ ತೊಂದರೆಗಳು ಜಾಸ್ತಿ. ಸೊ ಅದು ಸಮ್ಮರ್ನಲ್ಲಿ ಬೇರೆ ಆಗುವಂಥದ್ದು. ಸೊ ಸಾಕಷ್ಟು ದ್ರವಾಹಾರಗಳನ್ನು ನೀಡಿ ಡಿಹೈಡ್ರೇಟ್ ಆಗದಾಗೆ, ನಿರ್ಜಲೀಕರಣ ಆಗದ ರೀತಿಯಲ್ಲಿ ನಾವು ಕೊಡುವಂಥದ್ದು. ಬೆಡ್ ರೆಸ್ಟ್ ಕೊಡುವಂಥದ್ದು, ಡಿಹೈಡ್ರೇಷನ್ ಆಗದಂತೆ ನೋಡುವಂಥದ್ದು. ಮತ್ತು ಜ್ವರ ಜಾಸ್ತಿ ಆದಾಗ ಪ್ಯಾರಾಸಿಟಮಾಲ್ ಈಸ್ ದ ಸೇಫೆಸ್ಟ್ ಮೆಡಿಸಿನ್. ಈ ಮೆಡಿಸಿನ್ಸ್ ಕೊಟ್ಟಾಗ ಜ್ವರವನ್ನು ಕಂಟ್ರೋಲ್ ಮಾಡುವಂಥದ್ದು ಇದು ಮತ್ತು ತುರಿಕೆಗೆ ಆ್ಯಂಟಿಹಿಸ್ಟಮಿನ್ ಔಷಧಿಯನ್ನು ನಾವು ಕೊಡ್ತೇವೆ. ತುರಿಕೆ ಬರಬಾರ್ದು ಅಂದರೆ ಈ ಹಿಸ್ಟಮಿನ್ ಅಂಥದ್ದು ತುರಿಕೆ ಆಗಲಿಕ್ಕೆ ಕಾರಣ ಆದಂಥ ಕೆಮಿಕಲ್. ಆ್ಯಂಟಿಹಿಸ್ಟಮಿನ್ ಔಷಧಿಗಳನ್ನು ನಾವು ಕೊಡ್ತೇವೆ ತುರಿಕೆ ಬರಬಾರ್ದು ಅಂಥೇಳಿ. ಮತ್ತು ಇದು ಗ್ಲೌಸ್ ಹಾಕಿಕೊಳ್ಳುವಂಥದ್ದು ಅಥವಾ ಕೈ ಕಟ್ಟುವಂಥದ್ದು, ಉಗುರು ತೆಗೆಯುವಂಥದ್ದು, ಕೈ ಕ್ಲೀನ್ ಇಟ್ಟುಕೊಳ್ಳುವಂಥದ್ದು, ಇದೆಲ್ಲ ಬಿಸಿಲಿಗೆ ಹೋಗದೇ ಇರುವಂಥದ್ದು. ಬಿಸಿಲಿಗೆ ಹೋದರೆ ಮತ್ತಷ್ಟು ತುರಿಕೆ ಆಗ್ತದೆ, ಮತ್ತಷ್ಟು ತೊಂದರೆ ಆಗ್ತದೆ. ಇದೆಲ್ಲ ನಾವು ಮಾಮೂಲಾಗಿ ಮಾಡುವಂಥ ಪ್ರಿವೆಂಟಿವ್ ಮೆಷರ್ಸ್. ಮತ್ತು ಕೆಲಮೈನ್ ಲೋಷನ್ ಬಾಡಿಗೆ ಹಚ್ಚುವಂಥದ್ದು. ಈ ರೀತಿ ಮಾಡೋದರಿಂದ ಒಂದು ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಮತ್ತು ರೋಗದ ಲಕ್ಷಣಗಳನ್ನು ನಾವು ಕಂಟ್ರೋಲ್ ಮಾಡಲಿಕ್ಕಾಗ್ತದೆ. ಈ ರೀತಿ ಮಾಡಿ ರೋಗದ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕಾಗ್ತದೆ. ಹಿಂದಿನ ಕಾಲದಲ್ಲೆಲ್ಲ ಯಾವುದೇ ಆ್ಯಂಟಿವೈರಲ್ ಅಂತೇಳಿ ಔಷಧಿ ಇರಲಿಲ್ಲ. ಆದರೂ ಹಳ್ಳಿ ಮದ್ದುಗಳು ಬಹಳ ಜನಪ್ರಿಯ, ಈಗಲೂ ಕೆಲವರು ಅದನ್ನೇ ನೆಚ್ಚಿಕೊಳ್ಳೋರಿದ್ದಾರೆ. ಯಾವುದೇ ವೈಜ್ಞಾನಿಕವಾದ ಪುರಾವೆಗಳಿಲ್ಲ. ಈ ಹಳ್ಳಿ ಮದ್ದುಗಳ ವಿಶೇಷ ಅಂದರೆ ಅವರು ಬೇರೆ ಯಾರಿಗೂ ಔಷಧ ಏನು ಅಂತ ಯಾರಿಗೂ ಹೇಳೋದಿಲ್ಲ, ಅವರ ಮಕ್ಕಳಿಗೆ ಮಾತ್ರ ಹೇಳುವಂಥದ್ದು. ಇಂಥದ್ದೇ ಔಷಧ, ಆ ಗುಡ್ಡೆಗೆ ಹೋಗಿ ಆ ಮರದ ಎಲೆಯನ್ನು ತಂದು ಅದರ ತೆಕ್ಕೆಯನ್ನು ತಂದು ಹಚ್ಚಿ ಅಂತ ಹೇಳ್ತಾರೆ ಹೊರತು ಅದು ಏನು ಅಂತೇಳಿ ಅವರ ವಂಶ ಪಾರಂಪರ್ಯವಾಗಿ ಅವರ ಇದರಲ್ಲಿ ಉರಿಯುತ್ತದೆ ಹೊರತು ಅದು ಏನು ಅಂತೇಳಿ ಒಂದು ಸೈಂಟಿಫಿಕ್ ಆಗಿ ಎವಿಡೆನ್ಸ್ ನಮಗಿಲ್ಲ. ಬಟ್ ಅದರಿಂದ ಕಂಟ್ರೋಲ್ ಆಗಿರ್ಬೋದು, ಆಗಿದೆ. ಯಾಕೆಂದರೆ ನಾನು ಅದನ್ನು ಹಚ್ಚಿಕೊಂಡವನೇ ಚಿಕ್ಕವನಾಗಿದ್ದಾಗ. ನನ್ನ ಮೈ ಮೇಲೆ ನನಗಿನ್ನೂ ನೆನಪಿದೆ, ಮೈ ಮೇಲೆ ಫುಲ್ಲು ಯಾವುದೋ ಒಂದು ಆಯುರ್ವೇದಿಕ್ ಮರದ ಎಲೆಯ ಸೊಪ್ಪನ್ನು ಹಚ್ಚಿದ್ರು. ಅದರಲ್ಲಿ ಗುಣ ಆಗಿದೆ, ಅದರಿಂದಲೇ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದೊಂದು ನಂಬಿಕೆ ವಿಚಾರ. ಈಗ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ನಾವು ಅದನ್ನೆಲ್ಲ ಅಡ್ವೈಸ್ ಮಾಡೋದಿಲ್ಲ. ಏನಿದ್ರೂ ಸಹ ಈಗ ಏಸೈಕ್ಲೋವಿರ್ ಅಂತ ಇದೆ, ಆ್ಯಂಟಿವೈರಲ್ ಥೆರಪಿ ಅಂತ ಹೇಳ್ತೇವೆ ನಾವು. ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಮುಖದಲ್ಲಿ ಗಲೆ ಆಗಲಿಕ್ಕೆ ಯಾರಿಗೂ ಇಷ್ಟಪಡೋದಿಲ್ಲ. ಈ ವೈರಲ್ ಇನ್ಫೆಕ್ಷನ್ ತೀವ್ರತೆ ಜಾಸ್ತಿ ಆದಾಗೆ ಗುಳ್ಳೆಗಳು ಜಾಸ್ತಿ ಆಗ್ತದೆ. ಆ್ಯಂಟಿವೈರಲ್ ಏಸೈಕ್ಲೋವಿರ್ ಔಷಧಿ ಕೊಟ್ಟರೆ ಈ ಗುಳ್ಳೆಗಳು ಬರೋದು ಕಡಿಮೆ ಆಗ್ತದೆ. ನ್ಯಾಚುರಲಿ ಮುಖದಲ್ಲಿ ಗುಳ್ಳೆಗಳು ಕಡಿಮೆ ಆದಾಗ ಕಲೆ ಆಗುವ ಸಾಧ್ಯತೆ ಕಡಿಮೆ ಆಗ್ತದೆ. ಸೊ ಆ್ಯಂಟಿವೈರಲ್ ಔಷಧಿಗಳನ್ನು ಕೊಡ್ತೇವೆ. ಏಸೈಕ್ಲೋವಿರ್ 800 ಮಿಲಿಗ್ರಾಮ್ 4 ರಿಂದ 5 ದಿನದಲ್ಲಿ 5 ಬಾರಿ ಕೊಡ್ತೇವೆ. ಹಾಗೆ ಕೊಟ್ಟರೆ ಈ ವೈರಾಣುಗಳ ಸಂಖ್ಯೆಯನ್ನು ಕಂಟ್ರೋಲ್ ಮಾಡ್ತಾರೆ. ವೈರಾಣುಗಳ ಸಂಖ್ಯೆ ಕಡಿಮೆ ಆದಾಗೆ ತೀವ್ರತೆ ಕಡಿಮೆ ಆಗ್ತದೆ. ಸೊ ಪ್ಯಾರಾಸಿಟಮಾಲ್ ಇರ್ಬೋದು, ಏಸೈಕ್ಲೋವಿರ್ ಇರ್ಬೋದು, ಅಥವಾ ಯಾವುದೇ ಲೋಷನ್ಗಳು, ಕೆಲಮೈನ್ ಲೋಷನ್ಗಳಿರ್ಬೋದು, ರೀಹೈಡ್ರೇಷನ್ ಇರ್ಬೋದು, ಅಥವಾ ಇನ್ಯಾವುದೇ ಮೆಡಿಸಿನ್ ಮಾಡಿ ನಾವು ರೋಗದ ತೀವ್ರತೆಯನ್ನು ಕಡಿಮೆ ಮಾಡೋದು. ಇನ್ನು ಸ್ಟೀರಾಯ್ಡ್ ಕೊಡೋ ವಿಚಾರ, ಸಾಮಾನ್ಯವಾಗಿ ಸ್ಟೀರಾಯ್ಡ್ ಕೊಡೋದಿಲ್ಲ. ಯಾಕೆಂದರೆ ವೈರಲ್ ಬಾಡಿಯ ದೇಹದ ಪ್ರತಿಬಂಧಕತ್ವ ಕಡಿಮೆ ಆಗ್ತದೆ ಸ್ಟೀರಾಯ್ಡ್ ಕೊಟ್ಟಾಗ. ಸೊ ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ವೈರಲ್ ಇನ್ಫೆಕ್ಷನಲ್ಲಿ ಸ್ಟೀರಾಯ್ಡ್ ಕಾಂಟ್ರಾಇಂಡಿಕೇಟೆಡ್, ಕೊಡಬಾರದು. ಸೊ ಅದನ್ನು ಕೊಡಬಾರ್ದು. ಕೊಟ್ಟರೆ ಮತ್ತಷ್ಟು ಸೆಕೆಂಡ್ರಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ. ಸೆಕೆಂಡ್ರಿ ಇನ್ಫೆಕ್ಷನ್ ಅಂದರೆ ವೈರಲ್ ಇನ್ಫೆಕ್ಷನ್ ಆಗಿ ಆ ಬಳಿಕ ಅದರ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ರೋಗ ತೀವ್ರತೆ ಆಗೋ ಸಾಧ್ಯತೆ ಇದೆ. 99% ಮಂದಿಯಲ್ಲಿ ರೋಗ ಯಾವುದೇ ತೊಂದರೆ ಇಲ್ಲದೆ ಅನ್ಇವೆಂಟ್ಫುಲ್ಲಾಗಿ ಗುಣ ಆಗ್ತದೆ. ಯಾವುದೇ ಔಷಧಿ ಕೊಡದಿದ್ದರೂ ಗುಣ ಆಗ್ತದೆ, ಸಿಂಪಲ್ ಮೆಷರ್ಸಿಂದ ಗುಣ ಆಗ್ತದೆ. 1% ರೋಗಿಗಳಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ. ತೊಂದರೆ ಅಂದರೆ ಈ ನ್ಯೂಮೋನಿಯಾ ಆಗೋ ಸಾಧ್ಯತೆ ಇದೆ, ಅಥವಾ ಮೆನಿಂಜೈಟಿಸ್ ಆಗೋ ಸಾಧ್ಯತೆ ಇದೆ, ಅಥವಾ ಕೇಂದ್ರೀಯ ನರಮಂಡಲಕ್ಕೆ ಹೋಗಿ ಅಪಸ್ಮಾರ ಆಗೋ ಸಾಧ್ಯತೆಗಳು ಇದೆ. ಸೊ ಮತ್ತು ಸ್ಕಿನ್ ಲೀಷನ್ಗಳು ಆಗೋ ಸಾಧ್ಯತೆಗಳು ಇದೆ. ಸೊ ಇದು ಅತಿಯಾದ ತೀವ್ರತರವಾದಂಥ ಸ್ವರೂಪ ಪಡೆದರೆ 1% ಮಂದಿಯಲ್ಲಿ ಸಹ ತೊಂದರೆಗಳಾಗೋ ಸಾಧ್ಯತೆ ಇದೆ. ಬಟ್ 99% ಮಂದಿಯಲ್ಲಿ ಇದು ಬಹಳ ಸುಲಭವಾಗಿ ಚಿಕಿತ್ಸೆ, ಇಂತಹ ಸಿಂಪಲ್ ಮೆಷರ್ಗಳಿಂದ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳಕ್ಕೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಪೊಸಕೊರಲ ವಿಶೇಷ ಮಾತುಕತೆ ಕಾರ್ಯಕ್ರಮ ಈ ವಾರ ಚಿಕನ್ ಫಾಕ್ಸ್, ಇದರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಚಿಕನ್ ಫಾಕ್ಸ್ ರೋಗದ ಬಗ್ಗೆ, ರೋಗ ಲಕ್ಷಣಗಳ ಬಗ್ಗೆ, ಇದು ಬಂದರೆ ನಾವು ತೆಗೆದುಕೊಳ್ಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್, ಈಗ ಈ ಒಂದು ಚಿಕನ್ ಫಾಕ್ಸ್, ಇದಕ್ಕೆ ಚಿಕಿತ್ಸಾ ವಿಧಾನವನ್ನು ನೀವು ಹೇಳಿದ್ರಿ.
ಯಾವ ರೀತಿಯೆಲ್ಲ ನಾವು ಜಾಗ್ರತೆ ಮಾಡಬೇಕು. ಹಳ್ಳಿ ಮದ್ದು ಇದ್ದರೂ ಕೂಡ ಅದಕ್ಕೆ ನೀವು ವೈದ್ಯಕೀಯವಾಗಿ ವೈದ್ಯ ಪದ್ಧತಿಯೇ ಒಳ್ಳೆಯದು ಅಂತ ಹೇಳಿ ನೀವು ಹೇಳ್ತಾ ಇದ್ರಿ. ಖಂಡಿತವಾಗಿ. ಯಾಕೆಂದರೆ ಹಳ್ಳಿ ಮದ್ದು ಈಗ ಲೇಪನ ಎಲ್ಲ ಮಾಡುವಂಥದ್ದು, ಈಗ ಒಂದು ಪಕಳೆಗಳಾಗಿ ಉದುರಿ ಹೋಗುವಾಗ ನಾವು ಲೇಪನ ಮಾಡಿದಾಗ ಇಲ್ಲಿಯಾದರೂ ಸೋಂಕು ತಗುಲ್ತು ಅಂತೇಳಿ ಆದರೆ ಮತ್ತೆ ಅದು ಇನ್ಫೆಕ್ಷನ್ ಆಗಿ ಭಾಳಷ್ಟು ತೊಂದರೆ ಆಗೋಳು ಸಾಧ್ಯತೆ ಇದೆ. ಈ ಕಾರಣದಿಂದ ನಾನು ಹೇಳೋದು, ಸೈಂಟಿಫಿಕ್ ಎವಿಡೆನ್ಸ್ ಇರುವಂಥ ಇಂಗ್ಲೀಷ್ ಮೆಡಿಸಿನ್ಸ್ ಮಾಡಿದರೆ ನಾವು ಅವ್ರನ್ನ ಆಸ್ಪತ್ರೆಯಲ್ಲಿ ಒಳರೋಗಿಯಾಗಿ, ಯಾಕೆಂದರೆ ನಾವು ಐಸೋಲೇಟ್ ಮಾಡ್ತೇವೆ ಅಂಥ ರೋಗಿಗಳನ್ನು. ಯಾಕೆಂದರೆ ಇವರಿಂದ ಈ ಒಮ್ಮೆ ರೋಗ ಬಂದು ಈ ಪಕಳೆಗಳಾಗಿ ಗುಳ್ಳೆ ಬರಲಿಕ್ಕೆ ಶುರುವಾದಾಗ 4 ರಿಂದ 7 ದಿವಸ ಆಗುವಾಗ ಇದು ಬರ್ತದೆ. ಅದು ತುಂಬ ಡೇಂಜರಸ್ ಫೇಸ್. ಆವಾಗ ಎಲ್ಲರಿಗೂ ಸಹ ಹರಡುವ ಸಾಧ್ಯತೆ ಇದೆ. ಇದು ಬಹಳ ಸಾಂಕ್ರಾಮಿಕವಾದಂಥ ರೋಗ. ಇದು ಕೆಮ್ಮಿದಾಗ, ಸೀನಿದಾಗ, ಗಾಳಿಯಿಂದ, ಸ್ಪರ್ಶದಿಂದ, ಅವರನ್ನು ಮುಟ್ಟಿದಾಗ ಇನ್ನೊಬ್ಬರ ಮಗುವಿಗೆ, ಒಂದು ಮನೆಯಲ್ಲಿ ಒಂದು ಮಗುವಿಗೆ ಚಿಕನ್ ಪಾಕ್ಸ್ ಬಂತಂದರೆ ಎಲ್ಲರಿಗೂ ಬರ್ತದೆ. ಅದು ಮತ್ತೆ ಬರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ದೈಹಿಕ ಸಂಪರ್ಕ ಇರ್ತದೆ. ಬಟ್ಟೆ, ಯುಟೆನ್ಸಿಲ್ಸು, ಕರ್ಚೀಫು, ಸೆಕ್ರೀಷನ್ಸು ಎಲ್ಲದರಿಂದ ಹರಡ್ತದೆ. ಅಂಟು ರೋಗ ಇದು. ಅಂಟು ರೋಗ, ಸಾಂಕ್ರಾಮಿಕವಾದಂಥ ರೋಗ, ಅಂಟು ರೋಗ ಭಾಳ ಸುಲಭವಾಗಿ ಹರಡ್ತದೆ. ಈ ಕಾರಣದಿಂದ ಮತ್ತು ಈ ದ್ರಾವಣಗಳನ್ನೆಲ್ಲ ಹಚ್ಚಿ ನಾವು ಅದನ್ನು ಕಂಟ್ರೋಲ್ ಮಾಡುವಂಥದ್ದು, ಮದ್ದು ಲೇಪನಗಳು ಆಯುರ್ವೇದಿಕ್ ಅದು ಇದೆಲ್ಲ ಮಾಡಿದರೆ ತೊಂದರೆಗಳಾಗೋ ಸಾಧ್ಯತೆಗಳು ಹೆಚ್ಚು ಇದೆ ಈಗಿನ ಕಾಲದಲ್ಲಿ ಅಂತ ನಾನು ಹೇಳೋದು. ಅದಕ್ಕೆ ಇದನ್ನು ಅವಾಯ್ಡ್ ಮಾಡಿ ಅಂತ ಹೇಳುವಂಥದ್ದು. ಹಾಗೆ ಇದಕ್ಕೆ ಲಸಿಕೆ ಅಂತ ನೀವು ಹೇಳಿದ್ರಿ, ಈ ಲಸಿಕೆ ಹಾಕಿಸ್ಕೊಳ್ಬೇಕು ಎಲ್ಲರೂ? ಖಂಡಿತ. ಲಸಿಕೆ ಅಂದರೆ ವ್ಯಾಕ್ಸಿನೇಷನ್ ಇದಕ್ಕೆ ಖಂಡಿತವಾಗಿಯೂ ಸಹ ಇದೆ. ಒಮ್ಮೆ, ಈಗ ತಾನೇ ಹೇಳಿದೆ, ಒಮ್ಮೆ ಬಂದರೆ ಮನೆಯಲ್ಲಿ ಎಲ್ಲರಿಗೂ ಬರ್ತದೆ. ಆದರೆ ಒಂದು ವಿಶೇಷ ಅಂದರೆ ಒಮ್ಮೆ ಬಂದರೆ ಪುನಃ ಬರೋದಿಲ್ಲ. ಆಲ್ರೆಡಿ ನಿಮಗೆ ಬಂದಿದ್ದರೆ ನಿಮ್ಮ ಮಗುವಿಗೆ ಬಂದರೆ ಆರಾಮಾಗಿ ಮುಟ್ಬೋದು. ಬೇರೆ ಮಕ್ಕಳಿಗೆ ಬಂದಿದೆ ಅಂತೇಳಿ ಆದರೆ ಬೇರೆ ಮಕ್ಕಳಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಒಂದು ಶಾಲೆಯಲ್ಲಿ ಒಂದು ಮಗುವಿಗೆ ಬಂದರೆ ಶಾಲೆ ಎಲ್ಲರಿಗೂ ಸಹ ರಜೆ ಕೊಡಬೇಕಾಗ್ತದೆ. ಆದರೆ ಅವರಿಗೆ ಆಲ್ರೆಡಿ ಬಂದಿದ್ದರೆ ಬರುವುದು ಸಾಧ್ಯತೆಗಳು ಕಡಿಮೆ ಇರ್ತದೆ. ಇದಕ್ಕೆ ಲಸಿಕೆ, ಹಿಂದಿನ ಕಾಲದೆಲ್ಲ ನ್ಯಾಚುರಲ್ ಇಮ್ಯುನಿಟಿ ಅಂತ ನಾವು ಹೇಳ್ತೇವೆ. ಒಮ್ಮೆ ಬಂದರೆ ನೈಸರ್ಗಿಕವಾಗಿ ಆ್ಯಂಟಿಬಾಡಿ ಪ್ರಿಪೇರ್ ಆಗ್ತದೆ ಬಾಡಿನಲ್ಲಿ, ಮತ್ತೆ ಪುನಃ ಬರೋ ಸಾಧ್ಯತೆಯೇ ಇಲ್ಲ. ಇನ್ನು ರಿಯಾಕ್ಟಿವೇಷನ್ ಆಗೋದು ಯಾವಾಗ? 50-60 ವರ್ಷ ಆದಾಗ ನಾವೇನು ಸರ್ಪಸುತ್ತು ಅಂತ ಹೇಳ್ತೇವಲ್ಲ, ಹರ್ಪೀಸ್ ಜೋಸ್ಟರ್ ಅಂತೇಳಿ, ನಮ್ಮ ಆಂಗ್ಲ ಭಾಷೆಯಲ್ಲಿ ಹರ್ಪೀಸ್ ಜೋಸ್ಟರ್ ಅಂತ ಹೇಳಿದೆ, ಹಳ್ಳಿ ಭಾಷೆಯಲ್ಲಿ ಹಾಗೆ ಸರ್ಪಸುತ್ತಾತುಂಡಿಗೆ ಅಂತ ಹೇಳ್ತಾರೆ. ಅದು ಒಮ್ಮೆ ಬಂದ ಚಿಕನ್ ಪಾಕ್ಸ್, ಈ ವೈರಸ್ಸು ದೇಹದ ನರಮಂಡಲದಲ್ಲಿ ಸುಪ್ತವಾಗಿ ಇರ್ತದೆ. ಯಾವಾಗ ಅವನ ದೇಹದ ರಕ್ಷಣಾ ಪ್ರಕ್ರಿಯೆ ಕುಸಿದು ಹೋಗ್ತದೋ, ಡಯಾಬಿಟೀಸ್, ಹೈಪರ್ಟೆನ್ಷನ್ ಅಥವಾ ಇನ್ನಾವುದೇ ರೋಗದಿಂದ ಕಸಿದು ಹೋದಾಗ ಪುನಃ ಈ ವೈರಾಣುಗಳು ರಿಯಾಕ್ಟಿವೇಟ್ ಆಗಿ ದೇಹದಲ್ಲಿ ಕಾಣಿಸ್ಕೊಂಡ್ರೆ ಸರ್ಪಸುತ್ತು ಅಂತ ಹೇಳ್ತೇವೆ, ಹರ್ಪೀಸ್ ಜೋಸ್ಟರ್ ಅಂತೇಳಿ. ಕುತ್ತಿಗೆಯ ಸುತ್ತ ಅಥವಾ ಸೊಂಟದ ಸುತ್ತ ಪುನಃ ಈ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು. ಅದನ್ನು ಸಹ ರಿಯಾಕ್ಟಿವೇಟ್ ಆದರೆ ಬರುವಂಥ 2ನೇ ಬಾರಿ ಬರುವಂಥ ಚಿಕನ್ ಪಾಕ್ಸ್ಗೆ ನಾವು ಹರ್ಪೀಸ್ ಜೋಸ್ಟರ್ ಅಂತ ಹೇಳುವಂಥದ್ದು. ಈಗ ಈ ಮೊದಲನೇ ಬಾರಿ ಬಂದ ಮೇಲೆ ಪುನಃ ಚಿಕನ್ ಪಾಕ್ಸ್ ಅಂತೇಳಿ ಅವನಿಗೆ ಪುನಃ ದೇಹದೆಲ್ಲೆಡೆ ಗುಳ್ಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ವ್ಯಾಕ್ಸಿನೇಷನ್ ಸಾಮಾನ್ಯವಾಗಿ ನಾವು 2 ರೀತಿ ಕ್ಯಾಟಗರಿ, ವಯಸ್ಕರಿಗೂ ಹಾಕಿಸ್ತೇವೆ. ಹೆಚ್ಚಿನ ಎಲ್ಲ 100-99% ಮಂದಿಗಳಿಗೂ ಸಹ ಈ ರೋಗ ಬಂದು ಇಮ್ಯುನಿಟಿ ಬಂದಿರ್ತದೆ. 12 ವರ್ಷದ ಕೆಳಗಿನ ಮಕ್ಕಳಿಗಾದರೆ ನಾವು 5 ವರ್ಷಗಳ ಅಂತರದಲ್ಲಿ 2 ವ್ಯಾಕ್ಸಿನೇಷನ್ ಕೊಡ್ತೇವೆ. ಎಲ್ಲ ಪೀಡಿಯಾಟ್ರಿಷಿಯನ್ಗಳು ಕೊಡ್ತಾರೆ ಇದನ್ನು. ಸಾಮಾನ್ಯವಾಗಿ 5 ರಿಂದ 12 ತಿಂಗಳ ಮಗುವಿಗೆ ಕೊಡ್ತಾರೆ. 5 ರಿಂದ 12 ತಿಂಗಳ ಒಳಗೆ ಯಾವಾಗಾದರೂ ಒಮ್ಮೆ ಒಂದು ವ್ಯಾಕ್ಸಿನೇಷನ್ ಕೊಟ್ಟು ಆಮೇಲೆ 5 ವರ್ಷಗಳ ನಂತರ ಇನ್ನೊಂದು ವ್ಯಾಕ್ಸಿನೇಷನ್ ಕೊಟ್ಟರೆ, ಒಮ್ಮೆ ವ್ಯಾಕ್ಸಿನೇಷನ್ ಕೊಟ್ಟರೆ 10 ವರ್ಷಗಳ ಕಾಲ ಪ್ರೊಟೆಕ್ಷನ್ ಇರ್ತದೆ. ಈ ರೀತಿ ಕೊಡುವಂಥದ್ದು. 12 ವರ್ಷಗಳ ಕಳೆದ ನಂತರ ಮತ್ತು ವಯಸ್ಕರುಗಳಲ್ಲಿ ನಾವು 2 ಇಂಜೆಕ್ಷನ್ ಕೊಡ್ತೇವೆ. ಪ್ರತಿ 6 ತಿಂಗಳಿಗೆ ಒಮ್ಮೆ ಕೊಟ್ಟು 6 ತಿಂಗಳು ಕಳೆದು ಮತ್ತೊಂದು ಇಂಜೆಕ್ಷನ್ 2 ಇಂಜೆಕ್ಷನ್ ಕೊಡಬೇಕಾಗುತ್ತೆ. ಮಕ್ಕಳಲ್ಲೂ 2 ಬೇಕಾಗ್ತದೆ, ಅಡಲ್ಟ್ಸಲ್ಲೂ ಕೊಡ್ತಾರೆ. ಅಡಲ್ಟ್ಸಲ್ಲಿ ಒಮ್ಮೆ ಕೊಟ್ಟರೆ ಪುನಃ 10 ವರ್ಷಕ್ಕೊಮ್ಮೆ ಪುನಃ ರಿಪೀಟ್ ಮಾಡೋಕ್ಕಾಗತ್ತೆ. ಆದರೆ ಒಂದು ವಿಚಾರ ಏನಂದರೆ, ಈ ಆರ್ಟಿಫಿಷಿಯಲ್ ಇಮ್ಯುನಿಟಿ ಅಂತ ನಾವು ಹೇಳ್ತೇವೆ, ವ್ಯಾಕ್ಸಿನೇಷನಿಂದ ಬಂದಂತಹ ಇಮ್ಯುನಿಟಿಗಿಂತ ನ್ಯಾಚುರಲ್ನಿಂದ ಬಂದಂಥ ಇಮ್ಯುನಿಟಿ ಒಳ್ಳೆಯದು. ನೈಸರ್ಗಿಕವಾಗಿ ಬಂದರೆ 100% ಶೂರ್ ಅವನಿಗೆ ಪುನಃ ಬರೋದಿಲ್ಲ ಅಂತೇಳಿ. ಈ ಆರ್ಟಿಫಿಷಿಯಲ್ ಈ ಇಮ್ಯುನಿಟಿಯಿಂದ 99% ಪ್ರೊಟೆಕ್ಷನ್ ಇದೆ, ಆದರೆ 1% ಪುನಃ ಬರುವ ಸಾಧ್ಯತೆಗಳು ಇದೆ. ಆದರೆ ಒಂದು ಸಂತೋಷದ ವಿಚಾರ ಅಂದರೆ, ಈ ಆರ್ಟಿಫಿಷಿಯಲ್ ಇಮ್ಯುನಿಟಿಯಿಂದ ನಮಗೆ ರೋಗದ ತೀವ್ರತೆಯನ್ನು ಕಡಿಮೆ ಮಾಡ್ಬೋದು. ನೈಸರ್ಗಿಕವಾಗಿ ಬರುವಾಗ ನಾವು ದೇಹದಲ್ಲಿ ಎಷ್ಟು ಇನ್ಫೆಕ್ಷನ್ ಬರ್ತದೆ ಅದನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ, ಎಷ್ಟು ಗುಳ್ಳೆಗಳು ಬರ್ತದೆ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತದೆ, ಕಂಪ್ಲೀಟ್ ಫುಲ್ ಬ್ಲೋನು ಬರುವ ಸಾಧ್ಯತೆ ಇದೆ. ಆದರೆ ಇದರಲ್ಲಿ ಆರ್ಟಿಫಿಷಿಯಲ್ ಇಮ್ಯುನಿಟಿನಲ್ಲಿ ಅವನಿಗೆ ಒಮ್ಮೆ ಬಂದ ಹಾಗೆ ಆಗ್ಬೋದು, ಮತ್ತು ನಿಂತು ಹೋಗ್ತದೆ. ಸೊ ಒಟ್ಟಿನಲ್ಲಿ ವ್ಯಾಕ್ಸಿನೇಷನ್ ಹಾಕಿ, ಈಗಿನ ಕಾಲದಲ್ಲಿ ಯಾರು ಸಫರ್ ಪಡಲಿಕ್ಕೆ ಇಷ್ಟಪಡೋದಿಲ್ಲ, ನೋವು ಅನುಭವಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಎಲ್ಲ ತಂದೆ ತಾಯಂದರು ಭಾವಿಸ್ತಾರೆ. ರೋಗ ಬರೋದೇ ಬೇಡ. ಆದರೆ ನೈಸರ್ಗಿಕವಾಗಿ ಬಂದರೆ ಒಳ್ಳೆಯದು, ಬರದಿದ್ದರೆ ಈ ರೀತಿ ವ್ಯಾಕ್ಸಿನೇಷನ್ ಹಾಕಿ ರೋಗವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ. ಈ ಬಗ್ಗೆ ಸಂದೇಶ ಏನು ಕೊನೆಯದಾಗಿ? ಈಗ ಚಿಕನ್ ಪಾಕ್ಸ್ ಅಥವಾ ಯಾವುದೇ ರೋಗಗಳಿದ್ದರೂ ಅದಕ್ಕೆ ತಗೊಳ್ಬೇಕಾದಂತಹ ಜಾಗ್ರತೆ ನೋಡಿ. ಸಾಮಾನ್ಯವಾಗಿ
ಬೇಸಿಗೆ ಕಾಲದಲ್ಲಿ ಬರುವಂಥ ರೋಗ. ನಿಮ್ಮ ಮಕ್ಕಳಿಗೆ ಆಲ್ರೆಡಿ ಈ ಚಿಕನ್ ಪಾಕ್ಸ್ ಬಂದಿದ್ದರೆ ತಲೆ ಕೆಡಿಸ್ಕೊಳ್ಬೇಡಿ, ಪುನಃ ಮಗದೊಮ್ಮೆ ಬರುವ ಸಾಧ್ಯತೆಯೇ ಇಲ್ಲ. ಈಗ ಏನಾಗ್ತದೆ ಅಂತ ಹೇಳಿದರೆ, ಯಾವುದೋ ಒಂದು ವಟಾರದಲ್ಲಿ ಒಂದು ಮಗುವಿಗೆ ಬಂದರೆ, ನಿಮ್ಮ ಮಗು ಆಲ್ರೆಡಿ ಬಂದರೂ ಸಹ ಪುನಃ ಆ ಮಗುವಿನ ಜೊತೆ ಆಟ ಆಡಬೇಡ, ಅದು ಮಾಡಬೇಡ, ಮುಟ್ಟಬೇಡ ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಆದರೆ ಇದೊಂದು ಸಾಂಕ್ರಾಮಿಕವಾಗಿ ಬರುವಂತಹ, ಬಹಳ ಸುಲಭವಾಗಿ ಗುರುತಿಸಬಲ್ಲಂತಹ, ಮಾರಣಾಂತಿಕ ಅಲ್ಲದಂತಹ ಒಂದು ವೈರಲ್ ಇನ್ಫೆಕ್ಷನ್. ಒಮ್ಮೆ ಬಂದಿದ್ದರೆ ಮಗದೊಮ್ಮೆ ಬರಲಿಕ್ಕೆ ಸಾಧ್ಯ ಇಲ್ಲ. ಬರಲಿಲ್ಲ ಅಂದರೆ ಅವನಿಗೆ ಬಂದರೆ ಒಳ್ಳೆಯದು. ಬಂದು ಒಮ್ಮೆ ನ್ಯಾಚುರಲ್ ಇಮ್ಯುನಿಟಿ ಬಂದರೆ ಅದು ರೋಗದ ತೀವ್ರತೆಯನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕೆ, ಕೆಲವೊಮ್ಮೆ ಫುಲ್ ಬಾಡಿನಲ್ಲಿ ಬರ್ತದೆ, ಕೆಲವೊಮ್ಮೆ ಒಂದೆರಡು ಗುಳ್ಳೆಗಳು ಬಂದು ಹಾಗೆಯೇ ಕಡಿಮೆ ಆಗುವ ಸಾಧ್ಯತೆಗಳು ಇದೆ. ಬರಲಿಲ್ಲ ಅಂದರೆ ನಿಮಗೆ ನಿಮ್ಮ ಮಕ್ಕಳ ನೋವನ್ನು ನಿಮಗೆ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ಆರ್ಟಿಫಿಷಿಯಲ್ ಇಮ್ಯುನಿಟಿ ನೀವೇನು ವ್ಯಾಕ್ಸಿನೇಷನ್ ಮಾಡಿಸ್ಕೊಂಡ್ರೆ ಖಂಡಿತವಾಗಿ ಈ ರೋಗವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು. ಸಮ್ಮರ್ನಲ್ಲಿ ಹೆಚ್ಚು ಬರುವ ಕಾರಣ ವೈದ್ಯರ ಎಲ್ಲರೂ ಪೀಡಿಯಾಟ್ರಿಷನ್ಗಳಲ್ಲಿಯೂ ಇದು ಅವೈಲೇಬಲ್ ಇದೆ. ನಿಮ್ಮ ಮಕ್ಕಳಿಗೆ ಈ ರೋಗ ಬರಬಾರ್ದು ಅಂತಾರೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ಒಟ್ಟಿನಲ್ಲಿ ಚಿಕನ್ ಪಾಕ್ಸ್ ಅನ್ನೋದು ಬಹಳ ಸುಲಭವಾಗಿ ಗುರುತಿಸಿ ಕಂಟ್ರೋಲ್ ಮಾಡುವಂತಹ ರೋಗ ಆಗಿದ್ದು, ಯಾರೂ ಇದರ ಬಗ್ಗೆ ಯಾವುದೇ ರೀತಿಯ ತಪ್ಪು ಕಲ್ಪನೆಗಳು ಇಟ್ಟುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಒಮ್ಮೆ ಬಂದರೆ ನಿಮಗೆ ನೈಸರ್ಗಿಕವಾಗಿ ಜೀವಮಾನ ಪರ್ಯಂತ ಈ ರೋಗ ಮಗದೊಮ್ಮೆ ಬರುವುದಿಲ್ಲ. ಬಾರದಿದ್ದರೆ ವ್ಯಾಕ್ಸಿನೇಷನ್ ಹಾಕಿಸಿ ಒಂದು ಮಗದೊಮ್ಮೆ ಬಾರದಂತೆ, ನಿಮ್ಮ ಮಕ್ಕಳಿಗೆ ರೋಗ ಬಾರದಂತೆ ನೀವು ತಡೆಗಟ್ಟಿ ಅಂತ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಆತ್ಮೀಯ ವೀಕ್ಷಕ ಬಾಂಧವರೇ, ಚಿಕನ್ ಪಾಕ್ಸ್ ಎನ್ನುವಂತಹದ್ದು ಅದು ಈ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥ, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಕಾಣಿಸಿಕೊಳ್ಳುವಂತಹ ರೋಗ. ಈ ರೋಗವನ್ನು ಬಾರದ ಹಾಗೆ ತಡೆಗಟ್ಟುವಂತಹ ಕ್ರಮಗಳು ಈಗ ವೈದ್ಯಕೀಯ ಪದ್ಧತಿಯಲ್ಲಿ ಲಭ್ಯ ಇದೆ. ಅದಕ್ಕೆ ಬೇಕಾದಂತಹ ವ್ಯಾಕ್ಸಿನೇಷನ್ ಅಂದರೆ ಲಸಿಕೆಗಳು ಕೂಡ ಇವೆ. ಈ ಲಸಿಕೆ ಹಾಕಿಕೊಂಡ್ರೆ ಮತ್ತೆ ಈ ರೋಗದ ಬರುವ ತೀವ್ರತೆಯನ್ನು ಕೂಡ ಕಡಿಮೆ ಮಾಡಿಕೊಳ್ಬೋದು. ಅದಾಗಿ ಬಂದರೆ ಅದು ತನ್ನಷ್ಟಕ್ಕೆ ಒಂದು ಸಲ ಬಂದು ಹೋದರೆ ಮತ್ತೆ ಜೀವಮಾನದಲ್ಲಿ ಈ ರೋಗದ ಬಾಧನೆ ಇಲ್ಲ ಎನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಈ ಒಂದು ಮಾಹಿತಿ ಕಾರ್ಯಕ್ರಮವನ್ನು ಚಿಕನ್ ಪಾಕ್ಸ್ ಬಗ್ಗೆ ಒಳ್ಳೆಯ ಮಾಹಿತಿಗಳನ್ನು ನೀಡಿದಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೇ. ಧನ್ಯವಾದ.